ಅವರು ಕುಂದಾಪುರದಲ್ಲಿ ಕುಂದಾಪುರ ತಾಲೂಕು ಪಿಗ್ಮಿ ಸಂಗ್ರಾಹಕರ ಸಂಘದ ಸಭೆಯ ಬಳಿಕ ವಿಫೋ ನ್ಯೂಸ್ ವಾಹಿನಿಯೊಂದಿಗೆ ಮಾತನಾಡಿದರು. ಕಳೆದ ಬಾರಿ ಲಾಕ್ಡೌನ್ ಸಮಯದಲ್ಲೂ 3-4 ತಿಂಗಳುಗಳ ಕಾಲ ಕೆಲಸವಿಲ್ಲದೆ ಮನೆಯಲ್ಲೇ ಕುಳಿತು ಸಾಕಷ್ಟು ಸಂಕಟ ಎದುರಿಸಿದ್ದೇವೆ. ನಮಗೊಂದು ವಿಶೇಷವಾದ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿ ಎಂದು ಕಳೆದೊಂದು ವರ್ಷಗಳಿಂದ ಸರ್ಕಾರದ ವಿವಿಧ ಮಂತ್ರಿಗಳು ಶಾಸಕರಲ್ಲಿ ಮನವಿಗಳನ್ನ ಕೊಡುತ್ತಲೇ ಬಂದಿದ್ದೇವೆ. ಇದುವರೆಗೆ ನಮ್ಮ ಕೂಗಿಗೆ ಯಾವೊಬ್ಬ ಜನಪ್ರತಿನಿಧಿಯೂ ಸ್ಪಂದಿಸಿಲ್ಲ ಎಂದು ಆರೋಪಿಸಿದರು. 100 ರೂಪಾಯಿ ಸಂಗ್ರಹಿಸಿದ್ರೆ ಕೆಲ ಸಹಕಾರಿ ಸಂಘ ಹಾಗೂ ಬ್ಯಾಂಕ್ಗಳಲ್ಲಿ 2.5ರಿಂದ 3 ರೂಪಾಯಿ ಕಮಿಷನ್ ಹಣ ನೀಡುತ್ತಿದ್ದಾರೆ. ಗಗನಕ್ಕೇರಿದ ಪೆಟ್ರೋಲ್ ಹಾಗೂ ದಿನಸಿ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಜೀವನ ಸಾಗಿಸುವುದೇ ಕಷ್ಟಕರವಾಗಿದ್ದು 100 ರೂಪಾಯಿ ಹಣ ಸಂಗ್ರಹಿಸಿದ್ರೆ ಕನಿಷ್ಠ 5 ರೂಪಾಯಿ ಕಮಿಷನ್ ನೀಡಬೇಕು. ಅಲ್ಲದೆ ಪಿಎಫ್ ಹಾಗೂ ಇಎಸ್ಐ ಸೌಲಭ್ಯಗಳನ್ನು ನೀಡಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಎಂದರು. ಈಗಿನ 2 ವರ್ಷದ ಕಾಲದಿಂದ ಕೋವಿಡ್-19 ಎನ್ನುವಂಥ ಈ ಒಂದು ಮಹಾಮಾರಿಯ ಕಾಯಿಲೆಯಿಂದ ಪಿಗ್ಮಿ ಸಂಗ್ರಾಹಕರ ಬದುಕು ತುಂಬ ಕಷ್ಟಕರವಾಗಿದೆ. ಆದರೂ ಕೂಡ ಈ ಒಂದು ಪಿಗ್ಮಿ ಸಂಗ್ರಾಹಕರ ಬದುಕು ತುಂಬ ಕಷ್ಟವಾಗಿ ನಡೆಯುತ್ತಾ ಇದೆ. ಈ ಒಂದು ಕಾಲದಲ್ಲಿ ನಮಗೆ ಶಾಶ್ವತವಾಗಿ ಪಿಗ್ಮಿ ಸಂಗ್ರಾಹಕರಿಗೆ ಪರಿಹಾರ ಸರ್ಕಾರವು ಘೋಷಿಸಬೇಕಾಗಿ ನಾವು ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಇದ್ದೇವೆ. ಈ ಒಂದು ಕಷ್ಟ ಕಾಲದಲ್ಲಿ ಪೆಟ್ರೋಲ್ ಬೆಲೆ ಏರಿಕೆ, ದಿನಸಿ ಅಂಗಡಿಯ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಆದ್ದರಿಂದ ಕನಿಷ್ಠವಾಗಿ 100 ರೂಪಾಯಿಗೆ ನಮಗೊಂದು 5 ರೂಪಾಯಿ ಪರ್ಸೆಂಟನ್ನು ಕೊಡಬೇಕಾಗಿ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ. ಪಿ ಎಫ್ ಅನ್ನು ಅನುವು ಮಾಡಿಕೊಡಬೇಕು ಹಾಗೂ ESI ಕೂಡ ನಮಗೆ ಅನುವು ಮಾಡಿಕೊಡಬೇಕಾಗಿ ನಾವು ಸರ್ಕಾರಕ್ಕೆ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಸರ್ಕಾರದ ಪ್ಯಾಕೇಜ್ ಘೋಷಣೆ ಮಾಡಿದ್ದಾರೆ, ಹಲವು ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿದ್ದಾರೆ. ಆದರೆ ಪಿಗ್ಮಿಯ ಸಂಗ್ರಾಹಕರಿಗೆ ಯಾವ ರೀತಿಯ ಒಂದು ಪ್ಯಾಕೇಜ್ ಕೂಡ ಸರ್ಕಾರವು ಘೋಷಣೆ ಮಾಡಲಿಲ್ಲ. ಜೊತೆ ಕಾರ್ಯದರ್ಶಿ ಕಿರಣ್ ಶೇಟ್ ಅವರು ಮಾತನಾಡಿ, ಊರಿನಲ್ಲಿ ಯಾವುದೇ ಹೊಸ ಬ್ಯಾಂಕ್ ಅಥವಾ ಸಹಕಾರಿ ಸಂಸ್ಥೆ ಆರಂಭವಾದಾಗ ಪಿಗ್ಮಿ ಸಂಗ್ರಾಹಕರೇ ಜನರಿಗೆ ಪರಿಚಯಿಸಿ ಸಂಪರ್ಕ ಬೆಳೆಸಬೇಕು. ಬ್ಯಾಂಕ್ ಕೂಡ ಪಿಗ್ಮಿ ಸಂಗ್ರಾಹಕರ ಮೂಲಕವೇ ಸಾಲ ವಸೂಲಾತಿ ಮಾಡುತ್ತದೆ. ಆದರೂ ಕೂಡ ಸಂಗ್ರಾಹಕರನ್ನ ಈವರೆಗೆ ಸಿಬ್ಬಂದಿ ಎಂದು ಪರಿಗಣಿಸಿಲ್ಲ. ನಾವು ಸಂಗ್ರಹಿಸುವ 1 ರೂಪಾಯಿಗೂ ನಾವೇ ಹೊಣೆಗಾರರಾಗಿರುತ್ತೇವೆ. ನಮಗೆ ಎಷ್ಟು ವರ್ಷಗಳ ಹಿಂದೆ ನಿಗದಿಪಡಿಸಿದ 3% ಕಮಿಷನ್ ಹೊರತುಪಡಿಸಿ ಬೇರೆ ಯಾವುದೇ ಸವಲತ್ತುಗಳು ಸಿಗುತ್ತಿಲ್ಲ. ಈ 3% ಕಮಿಷನ್ ಈಗಿನ ದೈನಂದಿನ ಖರ್ಚು ವೆಚ್ಚಗಳಿಗೆ ಸಾಲುತ್ತಿಲ್ಲ. ಸಂಬಂಧಪಟ್ಟ ಬ್ಯಾಂಕ್ನಿಂದಾಗಲಿ ಸರ್ಕಾರದಿಂದಾಗಲಿ ನಮಗೆ ಯಾವುದೇ ಸವಲತ್ತುಗಳು ಸಿಗುತ್ತಿಲ್ಲ. ಪ್ರತಿ ತಿಂಗಳು ನಮ್ಮ ಕಮಿಷನ್ ಹಣದಲ್ಲಿ ಸರ್ಕಾರಕ್ಕೆ TDS ಮೂಲಕ ತೆರಿಗೆ ಪಾವತಿಸುತ್ತೇವೆ. ಬ್ಯಾಂಕ್ನವರು ನಮ್ಮ ಸಂಗ್ರಹಣೆಯ ಹಣಕ್ಕೆ ಪ್ರತಿ ತಿಂಗಳು ನಮ್ಮ ಕಮಿಷನ್ ಮುಖಾಂತರವೇ ಭದ್ರತಾ ಠೇವಣಿಯನ್ನ ಕಡಿತಗೊಳಿಸುತ್ತಾರೆ ಹೊರತು ನಮಗೆ ಯಾವುದೇ ರೀತಿಯ ಭದ್ರತೆ ನೀಡುತ್ತಿಲ್ಲ. ಆದಷ್ಟು ಬೇಗ ಸರ್ಕಾರ ಸಂಕಷ್ಟದಲ್ಲಿರುವ ಪಿಗ್ಮಿ ಸಂಗ್ರಾಹಕರ ನೆರವಿಗೆ ನಿಲ್ಲಬೇಕು ಎಂದು ಹೇಳಿದರು. ಈ ಕೋವಿಡ್-19 ಪರಿಸ್ಥಿತಿಯಲ್ಲಿ ಸರ್ಕಾರದಿಂದ ನಮಗೆ ಯಾವುದೇ ರೀತಿಯ ಸವಲತ್ತುಗಳು ಸಿಗಲಿಲ್ಲ. ಪ್ರತಿ ತಿಂಗಳು ನಮ್ಮ ಕಮಿಷನ್ ಹಣದಲ್ಲಿ ನಾವು TDS ಮೂಲಕ ತೆರಿಗೆ ಪಾವತಿಸುತ್ತೇವೆ. ಇದುವರೆಗೂ ನಮಗೆ ಸರ್ಕಾರದಿಂದ ಆಗಲಿ ಅಥವಾ ನಮ್ಮ ಸಂಬಂಧಪಟ್ಟ ಸೊಸೈಟಿ ಅಥವಾ ಬ್ಯಾಂಕ್ ವತಿಯಿಂದಾಗಲಿ ಯಾವುದೇ ರೀತಿಯ ಪರಿಹಾರ ಸಿಗಲಿಲ್ಲ. ನಾವು ಈ ಹಿಂದೆ ಕೂಡ ಮನವಿ ಮಾಡಿದ್ದೀವಿ, ಈ ವರ್ಷವೂ ಮನವಿ ಮಾಡಿದ್ದೀವಿ. ನಮಗೆ ಪಿಗ್ಮಿ ಸಂಗ್ರಾಹಕರಿಗೆ ಈ HRA, DA ಹಾಗೆ ನಿವೃತ್ತಿ ವೇತನ, ಯಾಕಂದರೆ ನಮ್ಮ ಈ ಸಂಘದಲ್ಲಿ ನಮ್ಮ ಈ ಪಿಗ್ಮಿ ಸಂಗ್ರಾಹಕರಲ್ಲಿ ನಿವೃತ್ತಿ ಎಂಬುದೇ ಇಲ್ಲ. ಈ ವ್ಯಕ್ತಿಯಲ್ಲಿ ನಮಗೆ ನಿವೃತ್ತಿ ಎಂಬುದೇ ಇಲ್ಲ. ಹಾಗಾಗಿ ನಮಗೆ ನಿವೃತ್ತಿ ಹೊಂದಿದ್ದರೂ ಕೂಡ ನಂತರದ ನಿವೃತ್ತಿ ನಂತರ ಜೀವನದಲ್ಲಿ ನಿವೃತ್ತಿ ವೇತನ ಸಿಗುವಂತಾಗಬೇಕು. ಓರ್ವ ಬ್ಯಾಂಕ್ ಸಿಬ್ಬಂದಿಗೆ ಈಗ ಎಲ್ಲ ಸೌಲಭ್ಯ ಸಿಗ್ತಾ ಇದೆ. ಆದರೆ ಈ ಮಳೆ ಬಿಸಿಲು ಅಂತ ಲೆಕ್ಕಿಸದೆ ನನ್ನ ಸ್ವಹಿತಕ್ಕಾಗಿ ಅಥವಾ ಬ್ಯಾಂಕ್ ಏಳಿಗೆಗಾಗಿ ದುಡಿಯುವಂತಹ ಒಬ್ಬ ಪಿಗ್ಮಿ ಸಂಗ್ರಾಹಕನಿಗೆ ಇವತ್ತಿನ ದಿನ ಯಾವುದೇ ಸೌಲಭ್ಯ ಸಿಗ್ತಾ ಇಲ್ಲ. ಈ ಮೂಲಕ ನಾನು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೇನೆ ಅಂದರೆ ಸ್ವಲ್ಪ ನಮ್ಮಂಥ ಪಿಗ್ಮಿ ಸಂಗ್ರಾಹಕರ ಬಗ್ಗೆ ಗಮನ ಹರಿಸಿ ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ಸೌಲಭ್ಯಗಳು ಸಿಗಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ. ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ದತ್ತಾನಂದ ನಾಯಕ್ ಕುಂದಾಪುರ, ಉಪಾಧ್ಯಕ್ಷ ಸುಬ್ರಹ್ಮಣ್ಯ ಕಾರಂತ್, ಕೋಶಾಧಿಕಾರಿ ಕುಮಾರ್, ಸದಸ್ಯರಾದ ರವಿರಾಜ್ ಕಾರ್ವಿ ಉಪಸ್ಥಿತರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿಫೋ ನ್ಯೂಸ್, ಕುಂದಾಪುರ.